ಮಹತ್ವಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಈ ಒಂದು ವಾರ್ಷಿಕ ಜಾತ್ರೋತ್ಸವದ ಸಂದರ್ಭದಲ್ಲಿ ಪೇಟೆ ಸವಾರಿಯಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸುವಂತಹ ಕಟ್ಟೆಗಳಲ್ಲಿ ಅನೇಕ ಕಟ್ಟೆಗಳು ತನ್ನದೇ ಆದ ಒಂದು ವಿಶೇಷತೆಯನ್ನು ಹೊಂದಿದೆ. ಅಂತಹ ಕಟ್ಟೆಗಳ ಪೈಕಿ ಪುತ್ತೂರಿನ ಉರ್ಲಂಡಿಯ NS ರಾಮಕೃಷ್ಣರಾವ್ ಇವರ ಒಂದು ಕಟ್ಟೆ ಕೂಡ ಹೌದು. ಇದರ ಪಕ್ಕದಲ್ಲೇ ಒಂದು ಕೆರೆ ಕೂಡ ಇದೆ. ಇದಕ್ಕೆ ಒಂದು ಬಹಳಷ್ಟು ಹಿಂದಿನ ಇತಿಹಾಸ ಕೂಡ ಇದೆ ಅನ್ನುವಂಥದ್ದು. ಈ ಕೆರೆ ಒಂದು ಕೂಡ ಮಹತ್ವದ ಕೆರೆಯಾಗಿತ್ತು ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿನ ಒಂದು ಹಿನ್ನೆಲೆಯನ್ನು ಕೇಳಿದಾಗ ತಿಳಿದು ಬರುವಂಥ ವಿಚಾರ. ಹಾಗಿದ್ರೆ ಈ ಕಟ್ಟೆಯ ಮಹತ್ವವೇನು, ಯಾಕಾಗಿ ಇಲ್ಲಿ ಕಟ್ಟೆ ಸ್ಥಾಪನೆಯಾಯಿತು, ಎಷ್ಟು ವರ್ಷಗಳಿಂದ ಇಲ್ಲಿ ಕಟ್ಟೆ ಪೂಜೆ ನಡೆದುಕೊಂಡು ಬರ್ತಾ ಇದೆ, ಎಲ್ಲವನ್ನು ಕೂಡ ಕೇಳೋಣ. ಈಗ ಇಲ್ಲಿನ ಹಿರಿಯರಾಗಿರುವಂತಹ NK ಜಗನ್ನಿವಾಸರಾವ್ ಅವರು ಇದ್ದಾರೆ, ಅವರಿಂದ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ನಮಸ್ತೆ ಸರ್. ನಮಸ್ತೆ. ಈ ಕಟ್ಟೆ ನಟ್ಟೋಜಿ ಕುಟುಂಬಸ್ಥರಿಗೆ ಸೇರಿದ ಕಟ್ಟೆ. NS ರಾಮಕೃಷ್ಣರಾಯರು ಅವರ ಪೂರ್ವಿಕರು ಇದನ್ನು ನಡೆಸಿಕೊಂಡು ಬಂದಂಥ ಕಟ್ಟೆ. ಇದರದೇ ಆದ ಇತಿಹಾಸ ಉಂಟು. ಪುತ್ತೂರು ತಾಲೂಕಿನಲ್ಲಿ ಎಷ್ಟು ಕಟ್ಟೆಗಳುಂಟ, ಇದು ಸಹ ಬಹಳ ಪುರಾತನದ ಕಟ್ಟೆ. ದೇವರ ಕಟ್ಟೆಯಲ್ಲಿ ಹಿಂದೊಮ್ಮೆ ದೇವರ ಅವಭೃತಕ್ಕೆ ನೀರಿನ ತೊಂದರೆ ಆದಾಗ ದೇವರ ಅವಭೃತ ಈ ಕೆರೆಯಲ್ಲಿ ಆಗಿತ್ತು. ಇದು ಇತಿಹಾಸ. ಆದ ಕಾರಣ ಇಲ್ಲಿ ದೇವರು ಬಂದಾಗ ಇದಕ್ಕೆ ತಂತ್ರ ತೂಗುವ ಒಂದು ಕ್ರಮ ಇದೆ, ಇತಿಹಾಸ ಇದೆ, ಶಾಸ್ತ್ರ ಇದೆ. ಇದು ಯಾವ ಕೆರೆಯಲ್ಲಿ ಯಾವ ಕಡೆಯಲ್ಲಿ ಸಹ ಇಲ್ಲ, ಇಲ್ಲಿ ಮಾತ್ರ ತಂತ್ರ ತೂಗುವ ಕೆಲಸ ಇದೆ. ಮತ್ತು ಇದನ್ನು ಈಚೆಗೆ NS ರಾಮಕೃಷ್ಣರ ಮಗ, ಅವರ ಮೊಮ್ಮಕ್ಕಳು ಅವರೆಲ್ಲ ಸೇರಿ ಇದನ್ನು ನವೀಕರಣ ಮಾಡಿದರು. ಹಿಂದೆ ಇದು ಅನ್ಈವನ್ ಆಗಿತ್ತು, ಕೆರೆ ಅಂತೇಳಿದರೆ ಒಂದು ಇದರಾಗಿತ್ತು. ಆದರೆ ಅದಕ್ಕೆ ಒಂದು ಜೀರ್ಣೋದ್ಧಾರ ಮಾಡಿ ಕಟ್ಟೆಯನ್ನು ಹೊಸತಾಗಿ ರಚಿಸಿ ಇವತ್ತು ಪುತ್ತೂರಿನಲ್ಲಿ ದೇವರ ಕಟ್ಟೆಯಲ್ಲಿ ಇದು ಸಹ ಒಂದು ಸುಂದರವಾದ ಕಟ್ಟೆ. ಮತ್ತು ಇದರ ಎದುರಲ್ಲಿ ಕೆರೆ ಇರೋದು ಇದು ಪ್ರಾಪ್ರಥಮ. ಯಾವ ಕಟ್ಟೆಯ ಎದುರು ಸಹ ಒಂದು ಕೆರೆ ಅಂತ ಇಲ್ಲ, ದೇವರ ಕೆರೆ ಅಂತ ಇಲ್ಲ. ಆದ ಕಾರಣ ಇದು ಒಂದೇ ನಾವು ಪುತ್ತೂರು ತಾಲೂಕಿನಲ್ಲಿ ಕಾಣ್ತಾ ಇರುವಂಥ ಒಂದು ವಿಶಿಷ್ಟವಾದ ಒಂದು ದೇವರ ಕಟ್ಟೆ. ಇದನ್ನು ಅಭಿವೃದ್ಧಿಪಡಿಸಿದ ನನ್ನ ಕುಟುಂಬಸ್ಥರಾದ NS ರಾಮಕೃಷ್ಣರಾಯರು ಅವರ ಮಗ ಮೊಮ್ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈಚೆಗೆ ಒಂದು 3 ವರ್ಷದಿಂದ ಈಚೆಗೆ ಇದು ಜೀರ್ಣೋದ್ಧಾರ ಆಗಿತ್ತು. ಕೆರೆ ಕೂಡ ಹಾಗೆ, ಇದು ಕೂಡ ಇದನ್ನು ಸಹ ಜೀರ್ಣೋದ್ಧಾರ ಮಾಡಿ ಇವತ್ತು ಬಹಳ ಸುಂದರವಾಗಿ ರಚಿಸಿದ್ದಾರೆ. ದೇವರು ಖಂಡಿತ ಇದಕ್ಕೆ ಸಂತೋಷ ಪಡ್ತಾರೆ ಈ ಕಟ್ಟೆಗೆ ಬರಲಿಕ್ಕೆ. ಯಾಕೆಂತ ಹೇಳಿದರೆ ಶಾಸ್ತ್ರ ಪ್ರಕಾರ ಹೇಗೆ ರಚನೆ ಆಗಬೇಕಿದೋ ಅದರ ಪ್ರಕಾರವೇ ರಚನೆ ಆಗಿದೆ. ಓಕೆ. ಅಂದರೆ ಕೆರೆಯಲ್ಲಿ ನೀರಿನ ಪ್ರಮಾಣ, ಅಂದರೆ ಈಗ ಬಿರು ಬೇಸಿಗೆ ಎಲ್ಲ ಕಡೆಯಲ್ಲೂ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ಆದರೆ ಈ ಕೆರೆಯಲ್ಲಿ ಅದರ ಮಟ್ಟದಲ್ಲಿ ಈ ಕೆರೆಯಲ್ಲಿ ನೀರಿನ ಪ್ರಮಾಣವೇ ಕಮ್ಮಿ ಆಗುವುದಿಲ್ಲ. ಎಷ್ಟು ನೀರು ತೆಗೆದ್ರೆ ಸಹ ನೀರು ತುಂಬುತ್ತದೆ. ಬೇಸಿಗೆಯಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ, ಎಲ್ಲ ಕಡೆಯಲ್ಲಿ ನೀರು ಕಮ್ಮಿ ಆದರೆ ಸಹ ಈ ಕೆರೆಯಲ್ಲಿ ಕಮ್ಮಿ ಆಗ್ತಾಯಿಲ್ಲ. ಆದರೆ ಇದಕ್ಕೆ ನಾವು ಯಾರನ್ನು ಇಳಿಲಿಕ್ಕೆ ಬಿಡುವುದಿಲ್ಲ, ಯಾಕೆಂದರೆ ಅದು ಅಶುದ್ಧ ಆಗಬಾರ್ದು. ಮತ್ತು ಬಂದ ಜನರೆಲ್ಲ ಅದನ್ನು ಗಲೀಜು ಮಾಡ್ತಾರೆ, ಅದಕ್ಕೆ ಬಿಡುವುದಿಲ್ಲ. ಆದರೆ ನೀರು ಪ್ರಮಾಣ ಹೀಗೆ ಇರ್ತದೆ, ನೀವು ಎಷ್ಟು ತೆಗೆದರೆ ಸಹ ಹೀಗೆ ಇರ್ತದೆ. ಇದರಲ್ಲಿ ನೀರಿನ ಕೊರತೆ ಜಾಸ್ತಿ ಉಂಟು. ಮತ್ತು ಇದಕ್ಕೆ ಬೇರೆ ಕಡೆಯಿಂದ ಗಲೀಜು ನೀರು ಬರೋದಾಗೆ ಸಹ ನಾವು ತಡೆಗೋಡೆ ಇವರು ರಚಿಸಿದ್ದಾರೆ, ಆಚೆಯಿಂದ ಎಲ್ಲ ಬರೋದಾಗೆ. ಪ್ಯೂರ್ ನೀರಿನ ಶುದ್ಧ ನೀರು ಇದರಲ್ಲಿ ಹರಿವಿಕೆ ಉಂಟು. ಆದ ಕಾರಣ ಈ ನೀರು ಈ ಕೆರೆಯಲ್ಲಿ ಸಮೃದ್ಧಿಯಾಗಿದೆ ಅಂತ ಹೇಳಿಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಅಂದರೆ ಇದು ಕೂಡ ಒಂದು ಮಹಾಲಿಂಗೇಶ್ವರನ ಕಾರಣಿಕ ಅಂತೇಳಿ ಒಪ್ಪುವುದು ಅದನ್ನು ಒಪ್ಪುವುದು. ಕುಟುಂಬದ ಹಿರಿಯರು ಹೇಳಿದ್ದಾರೆ. ಈಗ ನನ್ನ ಅಜ್ಜ ಬಿಜ್ಜ ಶಿವರಾಯರು ನಡೆಸ್ತಾ ಇದ್ದರು, ನನಗೆ ತಿಳಿದ ಪ್ರಕಾರ, ಮಾಹಿತಿಯ ಪ್ರಕಾರ. ಅದರ ನಂತರ ರಾಮಕೃಷ್ಣರಾಯರು,
ಅವರು ತುಂಬ ವರ್ಷ ನಡೆಸಿ ಈಗ ಅವರ ನಂತರ ನನ್ನ ತಂದೆ ನಾವೆಲ್ಲ ಸೇರಿಕೊಂಡು ಇದನ್ನೀಗ ಮುಂದುವರಿಸ್ತಾ ಇದ್ದೇವೆ. ಈ ಕ್ರಮವನ್ನು ಮಹಾಲಿಂಗೇಶ್ವರನ ಕೃಪೆಯಿಂದ ಒಳ್ಳೆ ಅಭಿವೃದ್ಧಿ ಆಗಿದೆ. ಹೀಗೆ ಮುಂದುವರಿಲಿ ಅಂತೇಳಿ ನಾವು ದೇವರಲ್ಲಿ ಬೇಡಿ. ವಿಶೇಷವಾದ ಕಟ್ಟೆ, ಹೌದು, ನಮಗೊಂದು ಹೆಮ್ಮೆ ಆಗಿದೆ ಪುತ್ತೂರಲ್ಲಿ. ಎಸ್, ಇದು ಈ ಒಂದು ಅಂದರೆ ಬಹುಶಃ ಇಡೀ ಪುತ್ತೂರಿನ ಈ ಒಂದು ಮಹಾಲಿಂಗೇಶ್ವರ ದೇವರು ಪೂಜೆ ಸ್ವೀಕರಿಸುವಂತಹ ಕಟ್ಟೆಗಳ ಒಂದು ವಿಶೇಷತೆ. ಇನ್ನೊಂದಷ್ಟು ವಿಚಾರಗಳಿದೆ ತಿಳಿದುಕೊಳ್ಳುವ. ಪುತ್ತೂರು ಜಾತ್ರೆ ಸಾರ್ವಜನಿಕರಿಗೆ ತಲುಪುವ ಹಾಗೆ ಸುದ್ದಿ ಮಾಧ್ಯಮದವರು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ದೇವರ ಮಹಾತ್ಮೆ ತಿಳಿಸಬೇಕಾದ್ರೆ ಅದು ಮಾಧ್ಯಮಗಳ ಮೂಲಕ ಮಾತ್ರ ಸಾಧ್ಯ. ಸುದ್ದಿ ಮಾಧ್ಯಮದವರು ಈ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಸುದ್ದಿ ಮಾಧ್ಯಮದವರಿಗೆ ನನ್ನ ಅಭಿನಂದನೆಗಳು ಮತ್ತು ಮಹಾಲಿಂಗೇಶ್ವರ ಅವರಿಗೆ ಉತ್ತರೋತ್ತರ ಶ್ರೇಯಸ್ ಕೊಡಲಿ. ಇದರಲ್ಲಿ ಶ್ರಮಿಸುವ ಎಲ್ಲ ವ್ಯಕ್ತಿಗಳಿಗೆ ಸಹ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಾವು ನೋಡ್ತಾ ಇದ್ದೇವೆ ವರ್ಷ ಭಕ್ತಾದಿಗಳ ಹರಿವಿಕೆ ಜಾಸ್ತಿ ಆಗ್ತಾ ಇದೆ. ಇದು ದಕ್ಷಿಣ ಕನ್ನಡದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಸಹ ಕಾಣೋದಿಲ್ಲ. ಅದು ಸಹ ಮಹಾಲಿಂಗೇಶ್ವರ ದೇವಸ್ಥಾನ ಯಾಕೆ ಇಷ್ಟು ವೈಭವವಾಗಿದೆ ಅಂತೇಳಿ ಹೇಳಿದರೆ ಇಲ್ಲಿಯ ಲೋಕಲ್ ಜನರು ಇದನ್ನು ನಡೆಸ್ತಾ ಇರೋದು. ನಾವು ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೇವೆ, ಬೇರೆ ಕಡೆಯಿಂದ ಬರುವ ಜನರುಗಳು ಬಂದು ಅದರ ಮೂಲಕ ಎಲ್ಲ ದೇವಸ್ಥಾನ ನಡೆಯೋದು. ಆದರೆ ಇಲ್ಲಿಯ ಲೋಕಲ್ಸ್ನವರೇ ಸಂಪೂರ್ಣ ತಮ್ಮನ್ನು ತಾವು ತ್ಯಾಗ ಮಾಡುವ ಮೂಲಕ ದೇವರನ್ನು ಪ್ರತಿದಿನ ಬೆಳಗ್ಗೆ ಬಂದು ನೋಡದೆ ಒಬ್ಬ ಅಂಗಡಿ ಓಪನ್ ಮಾಡೋದಿಲ್ಲ, ತೆರೆಯುವುದಿಲ್ಲ. ಅಂಥ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾರೆ. ಭಕ್ತಾದಿ ಮತ್ತು ದೇವರ ಸಂಬಂಧ ಅಷ್ಟು ನಿಕಟವಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ದೇವರ ಉತ್ಸವದಲ್ಲಿ ಎಷ್ಟು ಸಹಸ್ರಾರು ಜನರು ದೇವರ ಒಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಸಂತೋಷವನ್ನು ಕಾಣ್ತಾರೆ. ಇದು ಬಹಳ ಮುಖ್ಯ. ಒಂದು ಧಾರ್ಮಿಕ ಕ್ಷೇತ್ರ ಬೆಳಿಬೇಕಾದ್ರೆ ಇವು ಕೂಡ ಅಷ್ಟೇ. ಭಕ್ತಾದಿಗಳು ಮತ್ತು ದೇವರ ಸಂಪರ್ಕ ಬಹಳ ಒಂದು ಒಳ್ಳೆಯದಾಗಿರಬೇಕು. ಆದರೆ ಮಾತ್ರ ದೇವಸ್ಥಾನ ಬೆಳೀಲಿಕ್ಕೆ ಸಾಧ್ಯ. ದೇವರ ಬಗ್ಗೆ ಪ್ರೀತಿ, ವಾತ್ಸಲ್ಯ, ಭಕ್ತಿ, ಶ್ರದ್ಧೆ ಇದು ಇದ್ದರೆ ಖಂಡಿತವಾಗಿಯೂ ದೇವಸ್ಥಾನಗಳು ಬೆಳೀತದೆ. ಇವತ್ತು ಅಂತಹ ವ್ಯವಸ್ಥೆಯನ್ನು ನಾವು ಪುತ್ತೂರು ಮಹಾತ್ಮರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾಣ್ತಾ ಇದ್ದೇವೆ. ರಥೋತ್ಸವದ ದಿವಸ 1,00,000ದಿಂದ ಜಾಸ್ತಿ ಜನರು ಬಂದು ಭಾಗವಹಿಸ್ತಾ ಇದ್ದಾರೆ. ಎಲ್ಲೆಲ್ಲ ಪುತ್ತೂರಿಂದ ಹೊರ ದೇಶದಲ್ಲಿ ಅಥವಾ ಹೊರ ರಾಜ್ಯಗಳಲ್ಲಿ ನೆಲೆಸಿದ್ರೋ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, 16 ವರ್ಷ ನಾನು ಮಹಾತ್ಮರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಡಳಿತ ಮುಕ್ತೇಸರನಾಗಿ ಕೆಲಸ ಮಾಡಿದ್ದೆ. ನನಗೆ ಅದರ ವಿಷಯಗಳು ಗೊತ್ತುಂಟು. ದೇವರ ಮೇಲೆ ಜನರ ಭಕ್ತಾದಿಗಳ ಪ್ರೀತಿ, ವಾತ್ಸಲ್ಯ ಅಷ್ಟು ಇದೆ. ಇಲ್ಲದ್ರೆ ಈ ರಾತ್ರಿಯಲ್ಲಿ ಕೂಡ ಈ ಹೆಣ್ಮಕ್ಳಾಗಲಿ ಭಕ್ತಾದಿಗಳು ಬಂದು ದೇವರೊಟ್ಟಿಗೆ ಬಂದು ಅವರಿಗೆ ಏನು ಕೊಡ್ತೇವೆ, ನಾವು ಏನು ಕೊಡೋದಿಲ್ಲ, ಆದರೆ ಸಹ ದೇವರೊಟ್ಟಿಗೆ ಶ್ರದ್ಧೆಯಿಂದ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಸಹ ಅವಭೃತಕ್ಕೆ ಹೋಗುವಾಗ ಒಂದು ದೊಡ್ಡ ಜನರ ಹರಿವಿಕೆಯೇ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ದೇವರು ಇವರಿಗೆ ಅನುಗ್ರಹ ಮಾಡಿದ ಕಾರಣ ಜನರಿಗೆ ಮತ್ತೆ ಸಹ ಭಕ್ತಿ ಜಾಸ್ತಿ ದೇವರಲ್ಲಿ ಉಂಟು ಅಂತ ನಾನು ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ. ಇದು ಒಟ್ಟು ಈ ಒಂದು ಕಟ್ಟೆ ಮಾತ್ರ ಅಲ್ಲ, ಇಡೀ ಈ ಪುತ್ತೂರು ಮಹಾಲಿಂಗೇಶ್ವರ ದೇವರ ಒಂದು ಮಹಿಮೆ, ಭಕ್ತರು ಆ ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಯ ಬಗ್ಗೆ ಹಿರಿಯರಾಗಿರುವಂಥ ಅಂದರೆ ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ NK ಜಗನ್ನಿವಾಸರಾವ್ ಅವರು ಹೇಳಿರುವಂತಹ ಮಾತು. ಜಾತ್ರೆಯ ಕುರಿತಾಗಿ ಇನ್ನಷ್ಟು ವರದಿಗಳ ಜೊತೆಗೆ ಮತ್ತೆ ಬರ್ತೇವೆ ಅಂತ ಹೇಳ್ತಾ ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.